ನವಚೇತನ ರಿಟೈರ್ಮೆಂಟ್ ರೆಸಿಡೆನ್ಸಿ ಕಂಪನಿಯು ಹಿರಿಯ ನಾಗರಿಕರ ಆರೈಕೆಯನ್ನ ಅತ್ಯಾಧುನಿಕ ಸೌಕರ್ಯಗಳನ್ನು ಒಳಗೊಂಡ ಒಂದು ಸುರಕ್ಷಿತ ಹಾಗೂ ಆರಾಮದಾಯಕ ಬಡಾವಣೆಯಾಗಿದೆ. ಇದರ ಲೋಕಾರ್ಪಣೆಯು ಜನವರಿ 23ರಂದು ಮಧ್ಯಾಹ್ನ 3 ಗಂಟೆಗೆ ಪುತ್ತೂರಿನ ಶಾಂತಿಗೂಡು ನವಚೇತನದಲ್ಲಿ ನಡೆಯಲಿದೆ ಎಂದು ನವಚೇತನದ ಅಧ್ಯಕ್ಷ ಮತ್ತು ವ್ಯವಸ್ಥಾಪನಾ ನಿರ್ದೇಶಕ ಡಾಕ್ಟರ್ ಶ್ಯಾಮ್ ಭಟ್ ಹೇಳಿದರು. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಲೋಕಾರ್ಪಣಾ ಸಮಾರಂಭದ ಉದ್ಘಾಟಕರಾಗಿ ಮಂಗಳೂರು ರಾಮಕೃಷ್ಣ ಮಠದ ಅಧ್ಯಕ್ಷ ಹಾಗೂ ರಾಮಕೃಷ್ಣ ಮಿಷನ್ನ ಕಾರ್ಯದರ್ಶಿ ಸ್ವಾಮಿ ಜಿತಕಾಮಾನಂದಾಜಿ ಭಾಗವಹಿಸಲಿದ್ದಾರೆ. ಭಾರತ ಸರ್ಕಾರದ ನಿವೃತ್ತ ಕಾರ್ಯದರ್ಶಿ ಬಿವಿ ಭಟ್ ಅಧ್ಯಕ್ಷರಾಗಿ ಭಾಗವಹಿಸಲಿದ್ದಾರೆ. ಅತಿಥಿಗಳಾಗಿ ಮಂಗಳೂರು ಸಂಸದ ನಳಿನ್ ಕುಮಾರ್ ಕಟೀಲ್, ಪುತ್ತೂರು ಶಾಸಕ ಸಂಜೀವ ಮಠಂದೂರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು, ಪುತ್ತೂರು ಮಾಜಿ ಶಾಸಕ ಉರಿಮಚಲು ರಾಮ್ ಭಟ್ ಮತ್ತಿತರ ಗಣ್ಯರು ಉಪಸ್ಥಿತರಿರುವರು ಎಂದರು. 6 ತಿಂಗಳಲ್ಲಿ ನಾವು ಇದಕ್ಕೆ ಬೇಕಾದ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದನ್ನು ಕೂಡ ಈಗ ಹೊಂದಿಸಿಕೊಂಡಿದ್ದೇವೆ. ಅದೇ ಇದನ್ನು 23ನೇ ತಾರೀಕಿಗೆ ನಾವು ಲೋಕಾರ್ಪಣೆ ಮಾಡೋದು ಅಂತ ನಿಶ್ಚಯಿಸಿ ಈಗ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವು ಈಗ ಇನ್ವಿಟೇಷನ್ ಕಾರ್ಡ್ ನೋಡಿದಾಗ ಅಲ್ಲಿ ಜಿತಕಾಮಾನಂದಿಯವರು ಬರ್ತಾ ಇದ್ದಾರೆ, ಮಂಗಳೂರಿನ ರಾಮಕೃಷ್ಣಾಶ್ರಮದ ಹೆಡ್ ಅವರು ಬರ್ತಾ ಇದ್ದಾರೆ, ಬಿವಿ ಭಟ್ ಅವರು ಬರ್ತಾ ಇದ್ದಾರೆ. ಇನ್ನು ನಮ್ಮ ಇಲ್ಲಿಯ ಲೋಕಲ್ MP MLA ಕೂಡ ಇವರು ಕೂಡ ಬಂದಿದ್ದೀವಿ, ಅವರು ಕೂಡ ಬರ್ತಾ ಇದ್ದಾರೆ. ಅವರೆಲ್ಲರೂ ಬಂದು 23ನೇ ತಾರೀಕು 3 ಗಂಟೆಗೆ ಆಗುತ್ತೆ. ಆವತ್ತೇ ನಾವೊಂದು ಸಂಗೀತ ಕಚೇರಿ, ವಿದ್ಯಾಭೂಷಣಗಳಿಂದ ಸಂಗೀತ ಕಚೇರಿ ಕೂಡ ಮಾಡ್ತಾ ಇದ್ದೀವಿ. ಇದೀಗ ನವಚೇತನ ಅಂದರೆ ಏನು ಅಂತ, ನವಚೇತನ ಅಂತ ಹೇಳಿದ್ರೆ ಇದು ಒಂದು ರಿಯಲ್ ಎಸ್ಟೇಟ್ ಇದೆ ಅಲ್ಲ, ಇದು ವೃದ್ಧಾಶ್ರಮವೂ ಅಲ್ಲ. ಹಾಗಿದ್ರೆ ಇದು ಏನು ಅಂತ ನೀವು ಕೇಳ್ಬೋದು. ನವಚೇತನ ಅಂತ ಹೇಳಿದ್ರೆ ಇದು ಫ್ರೀಯಾಗಿ ಅಲ್ಲ, ಇದೊಂದು ಟ್ರಸ್ಟ್ ಅಲ್ಲ, ಇದು ನಾವು ಮಾಡ್ತಾ ಇರುವಂಥದ್ದು ಸೋಷಿಯಲ್ ಎಂಟರ್ಪ್ರಿನ್ಯೂರ್ಶಿಪ್ ಅಂತ ಹೇಳುತ್ತಾರೆ. ಸಾಮಾಜಿಕವಾಗಿ ನಾವು ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ. ಈ ಸಂದರ್ಭ ಬೆಂಗಳೂರು ಶ್ರೀ ವಿದ್ಯಾಭೂಷಣ ಹಾಗೂ ತಂಡದವರಿಂದ ನಾಟಕ, ಶಾಸ್ತ್ರೀಯ ಸಂಗೀತ ನಡೆಯಲಿದೆ. ಅದರ ಜೊತೆಗೆ ವಿಚಾರ ಸಂಕಿರಣವೂ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ನವಚೇತನದ ನಿರ್ದೇಶಕಿ ಸುಶೀಲಾ ಭಟ್ ಹಾಗೂ ವಿವೇಕಾನಂದ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಬಿ ಶ್ರೀಧರ್ ಭಟ್ ಉಪಸ್ಥಿತರಿದ್ದರು. ಅನೀಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.